ಅಂಬರುಹದೊಡನಿದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ವಿಘ್ನರಾಜನ ಬಿರಿದು ಸಮುದ್ದಿದೆ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾತನವಾಣಿಯರ ಪಾದಾಂಬುಜಗೆ ಬೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ ಪರಿಸರ ಎಷ್ಟು ಸುಂದರವಾಗಿದೆ. ನಿರ್ಜನ ಪ್ರದೇಶ, ಪ್ರಕೃತಿಯ ಸಹಜತೆಯನ್ನು ಕಂಡು ಸಂತೋಷ ಪಡುವುದಕ್ಕೆ ಸುಕಾಲವಾಗಿದೆ. ಋಷಿ ಜನರೆಲ್ಲ ಇಂತಹ ಸ್ಥಳವನ್ನು ಆರಿಸಿ ವಾಸಸ್ಥಾನವನ್ನಾಗಿ ಸ್ವೀಕರಿಸುವುದು ಇದೇ ಕಾರಣದಿಂದ. ಯಾಕಂದ್ರೆ ಭಗವನ್ ನಾಮ ಸ್ಮರಣೆ ಮಾಡಿಕೊಂಡು ನಿತ್ಯ ಜಪ ತಪಾತಿಗಳನ್ನು ಪೂರೈಸುವುದಕ್ಕೆ ಇಂತಹ ಸ್ವಸ್ವರೂಪದಿಂದ ಕೂಡಿದ ಪ್ರಕೃತಿಯ ಸೌಂದರ್ಯವೇ ಹೊರತು ಆಧುನಿಕ ಸೌಂದರ್ಯಗಳನ್ನು ಸ್ವೀಕರಿಸುವವರಲ್ಲ. ಆದ್ದರಿಂದಲೇ ವಸಿಷ್ಠಾಶ್ರಮ ಪರಿಪೂರ್ಣವಾಗಿದೆ, ಎನ್ನುವುದು ಜನಜನಿತವಾಗಿದೆ. ಹಾಗಂತ ಕಾಲಾಯ ತಸ್ಮೈ ನಮಃ ಎನ್ನುವುದು ಸತ್ಯ. ಕಾಲಕ್ಕೆ ಶರಣಾಗಲೇಬೇಕು, ತಲೆಬಾಗಲೇಬೇಕು. ತಾನು ಎಣಿಸಿದಂತೆ ಯಾವುದೂ ಆಗುವುದಿಲ್ಲ. ಕಾಲ ಯಾವುದನ್ನು ಸೂಚಿಸುತ್ತಾ ಇರ್ತದೆಯೋ ಅದಕ್ಕೆ ಅನುಗುಣವಾಗಿ ನಾವು ಕಾರ್ಯಪ್ರವೃತ್ತರಾದರೆ ನಮ್ಮ ಜನ್ಮ ಸಾರ್ಥಕವಾಗ್ತದೆ ಎನ್ನುವಂತಹ ಸತ್ಯವನ್ನು ಮನಗಂಡು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಅದನ್ನೇ ಉಪದೇಶ ಮಾಡ್ತಾ ಇದ್ದೇನೆ ನಾನು. ಎಷ್ಟು ಕಾಲವಾಯಿತು ಕಲ್ಪನೆ ತಾನೆ. ಈ ಪ್ರಕೃತಿಯಲ್ಲಿ ಯಾವುದು ಸ್ಥಿರವಾದ್ದು, ಎಲ್ಲವೂ ಚರವಾಗಿಯೇ ಇರ್ತದೆ. ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಮೂರು ಮಹಾಕರ್ಮಗಳಿಗೆ ಮೂರು ಮೂರ್ತಿಗಳು ಕಾರಣ ಸ್ಥಾನದಲ್ಲಿ ಇದ್ರೂ ಸಹ ಅದು ಅವರಷ್ಟಕ್ಕೆ ನಡೆಯುವುದಲ್ಲ. ಪ್ರಪಂಚದಲ್ಲಿ ಮತ್ತೊಂದು ಹುಟ್ಟನ್ನು ಪಡೆಯಬೇಕು ಅಂತ ಅದು ಜನ್ಮಾಂತರದ ಕಾರಣ ವಿಶೇಷ ಇರ್ತದೆ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನಂಬಿಕೊಂಡು ಪ್ರಪಂಚದಲ್ಲಿ ಬೇಕಾದಂತಹ ಸತ್ಯವನ್ನು ಮನಗಾಣಿಸುತ್ತಾ ಮುಂದುವರಿದು ಬಂದು ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ಶಿಷ್ಯ ವರ್ಗ ಅನೇಕವಿದೆ, ಅವರಿಗೆಲ್ಲ ಉತ್ತಮವಾದಂತಹ ಪಾಠವನ್ನು ನೀಡಿ ಆ ಬಳಿಕ ನಾವು ಕಲಿಸಿದಂತಹ ಪಾಠವನ್ನು ಮನನ ಮಾಡೋದಕ್ಕೆ ಅವರಷ್ಟಕ್ಕೆ ಕೊಟ್ಟು ಕಳಿಸಿದ ಮೇಲೆ ನಾನಿಷ್ಟು ಸುತ್ತಿ 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 ಬಂದು ಕುಳಿತುಕೊಂಡಿದ್ದೇನೆ. ಇನ್ನು ಯೋಚನೆ ಇಷ್ಟೇ, ಯಾರು ಬರ್ತಾರೆ ಅಂತವರಿಗೆ ಸತ್ಯದ ಪಥವನ್ನು ತೋರಿಸಿಕೊಟ್ಟು ಸಂತೋಷದಲ್ಲಿ ಇದ್ದಷ್ಟು ಕಾಲ ಭಗವಂತನ ಸೇವೆಯನ್ನು ಮಾಡ್ತಾ ಇರೋಣ ಎಂಬಲ್ಲಿಗೆ ಯಾರು ಬರುವಾಗ ಸುಂದರಾಗರೆ ಕಂದಿ ದುಃಖಿ ಬಳ್ಯಾಗೆ
ಅಲ್ಲ ಬಲಿ ನೀನು ನಿನ್ನ ಜೊತೆಯಲ್ಲಿ ಯಾರೂ ಕಾಣಿಸುವುದಿಲ್ಲ. ಎಲ್ಲಿಯವಳು, ಯಾಕೆ ಬಂದೆ, ಈ ಕಣ್ಣೀರಿನ ಕಥೆ ಏನು, ಏನಾಗಬೇಕು ನಿನಗೆ ಹೇಳಮ್ಮ ಧೈರ್ಯ ಮಾಡಿಕೊಂಡು. ಮುನಿಶ್ರೇಷ್ಠರೇ ಹೇಳು. ಅಂಜುದಲಿ ನೃಪನರದಿ ಅಂಜುದಲಿ ನೃಪನರದಿ ಬಂದು ಭಂಜಿದೈ ಮಮ ದುಃಖವನಿನುದ ಭಂಜಿದೈ ಮಮ ದುಃಖವನಿನುದ ಕಂಜಲೋಚನೆ ಮಣಿದು ನುತಿಸುತ್ತ ಕಂಜಲೋಚನೆ ಮಣಿದು ನುತಿಸುತ್ತಲಿಂದ ನಾತನುಳು ಭಂಜಿಸೈ ಮಮ ದುಃಖವ ಕರುಣಿ, ನನ್ನ ಕಣ್ಣೀರಿನ ಕಥೆಯನ್ನು ಏನದು ಹೇಳಲಿ ಸ್ವಾಮಿ, ಹೇಳದೆಯ ಬಳಿಕ ಹೆದರದಿ ಧೈರ್ಯ ಮಾಡಿಕೊಳ್ಳಿ. ಆ ನಂಬಿಕೆಯಿಂದಲೇ ನಿಮ್ಮ ಈ ಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ. ಒಳಿತು. ನನ್ನ ಜೀವನವೇ ಸಾರ್ಥಕತೆ, ಬದುಕನ್ನು ಕಂಡಿದ್ದೆ ಎಂಬ ಸಂತೋಷ ಭರಿತರಾದರೂ ಹಾ, ನನ್ನ ಅಂತರಂಗದಲ್ಲಿದ್ದ ದುಗುಡವನ್ನು ಯೋಚಿಸಲು ಮಾಡಿಕೊಂಡಾಗ ಹಾ. ಕಾರ್ಯತ್ತಲೆಂಬ ಕತ್ತಲೆಯಲ್ಲಿ ನಾನು ಒಳಗಿದ್ದೇನೆ ಎಂಬುದಕ್ಕೆ ಬೇರೆ ಮಾತಿಲ್ಲ ಸ್ವಾಮಿ, ಮಾತಿಲ್ಲ. ಯಾಕಾಯ್ತು ಹಾಗೆ? ಕಾರಣವಿದೆ, ಹೇಳು. ಹೇಳುವುದಕ್ಕೆ ಕೇಳುವುದಕ್ಕೆ. ಹಾ, ಮಾದ್ರೇಶ ಸತಿಯನಾದಂತ ನಾನು, ಚಂದ್ರಸೇನ ನಾನು, ಹಾ. ಸತಿ ನಾನು, ಸತ್ಯಶೀಲೆ ಅಂತ ನನ್ನ ನಮ್ಮದೇಯ. ನೀನೇ ಹೌದಲ್ಲ? ಹೌದು. ಓ ಓ. ರಾಜವೈಭೋಗದಲ್ಲಿ ಮಹಾರಾಣಿಯಾಗಿ ನಾನು ಹಾ, ಪ್ರಜೆಗಳನ್ನು ಪಾಲಿಸಿಕೊಂಡು ಅವರ ಕಷ್ಟ ಕಾರ್ಪಣ್ಯವನ್ನು ವಿಚಾರಿಸಬೇಕಂತ ರಾಜಮಾತೆ ಅಂತ ನಾನು ನನ್ನ ಸ್ಥಿತಿಯನ್ನು ಕಂಡಾಗಲೇ ನಿಮಗೆ ಅರ್ಥವಾಗಬೇಕು ಏನು ನಡೀತಿದೆ ಅಂತ. ಈ ಆಶ್ರಮದಲ್ಲಿ ಬಹಳಷ್ಟು ವಿಶೇಷವಾದ ಶ್ರದ್ಧೆಯನ್ನು ಇರಿಸಿಕೊಂಡು ಆಗಾಗ ಬಂದು ಎರಗಿ ತನಗಾದಂತಹ ಅನುಭವಗಳನ್ನೆಲ್ಲ ಹೇಳಿ ನಮ್ಮ ಸಂತೋಷದ ಒಪ್ಪುಗೆಯ ಮಾತುಗಳನ್ನು ಸ್ವೀಕರಿಸಿಕೊಂಡು ಹೋದಂತಹ ಪರಿಪಾಠ ಇದೆ. ಆ ಕಾಲಕ್ಕೆ ನೀನು ಬಂದ ಇರು ವ್ಯವಹಾರಕ್ಕೂ ಈ ಕಾಲದಲ್ಲಿ ನೀನು ಕಾಣಿಸಿಕೊಳ್ಳುವಂತಹ ಈ ಸ್ಥಿತಿಗೂ ಬಹಳ ವ್ಯತ್ಯಾಸ ಕಾಣುತ್ತಿದೆ. ಯಾವ ಜನ್ಮದಲ್ಲಿ ಮಾಡಿದಂತಹ ಪಾಪದ ಫಲವಾಗಿ ನಮ್ಮ ಮಾದ್ರೇಶನಿಗೆ ಇಂದು ರಹು ಪಡಿದಂತೆ ಆಯ್ತು ಸ್ವಾಮಿ. ಮಹಾರಾಜ ಪ್ರಪಂಚದಲ್ಲಿ ದುಷ್ಟರಾಗಿ ಬೆಳೆದಂತಹ ರಕ್ತಜಂಗನೆಂಬ ರಾಕ್ಷಸರ ಪರಿವಾರ ಸಮೇತವಾಗಿ ಮುತ್ತಿಗೆ ಹಾಕಿ ನಮ್ಮ ಸೇನೆಯನ್ನೆಲ್ಲ ಭಂಗಪಡಿಸಿದ ಮಾತ್ರವಲ್ಲದೆ ನನ್ನ ಪತಿ ದೇವರನ್ನು ಮೋಸದಲ್ಲಿ ಕೊಂದು ಬಿಟ್ಟ ಸ್ವಾಮಿ, ಕೊಂದು ಬಿಟ್ಟ. ಪತಿಯನ್ನು ಕಳ್ಕೊಂಡಂತ ನಾನು ಈ ಪ್ರಪಂಚದಲ್ಲಿ ಬದುಕುವುದಾದ್ರೆ ಯಾಕೆ ನನ್ನವರು ನನಗೆ ಯಾರಿಲ್ಲ. ಎಲ್ಲಿ ನೋಡಿದ್ರು ಅನಾಚಾರವೇ ನಡೀತಾ ಇದೆ, ದುಷ್ಟರ ಹಾವಳಿ ನಡೀತಾ ಇದೆ, ಧರ್ಮ ಎಲ್ಲವೂ ನಶಿಸಿ ಹೋಯಿತಂತ ಯೋಚನೆ ಮಾಡಿಕೊಂಡಾಗ, ಕಣ್ಣೀರು ಸುರಿಸಿದಾಗ ನಾರದರ ಆಗಮನವಾಯಿತು ಸ್ವಾಮಿ, ನಾರದರ ಆಗಮನವಾಯಿತು. ದೇವ ಋಷಿಗಳು ಹೌದು, ನಿನ್ನ ಯೋಗವದು ಏನಂದ್ರು? ಧರ್ಮವನ್ನು ಪರಿಪಾಲನೆ ಮಾಡಬೇಕು, ದುಷ್ಟರ ಸಂಹಾರ ಮಾಡಬೇಕು, ದಾರಿ ಕಾಣದೆ ನೀನು ಯಾವತ್ತೂ ಯೋಚನೆ ಮಾಡಬೇಡ, ನಿನಗೆ ದಾರಿಯನ್ನು ಸೂಚಿಸುತ್ತೇನೆ, ನೇರವಾಗಿ ಪುಣ್ಯಕ್ಷೇತ್ರ ಕಾಶಿ ದೇಶವನ್ನು ಸೇರುವಂತೆ ಹೇಳಿದರು. ಸಾಧು ಸಾಧು. ಬಳಿಕ ಮಹಾದೇಹ ಅಂತ ಗಂಗಾಭವನಿಯನ್ನು ಪ್ರಾರ್ಥಿಸು, ಒಂದು ದಾರಿಯನ್ನು ಸೂಚಿಸುತ್ತಾರೆ ತಾಯಿ ಅಂತ ಹೇಳಿದರು. ಓಹೋ, ಒಳ್ಳೆ ಮಾತು. ಅವರ ಮಾತನ್ನು ನಂಬಿ ಊರನ್ನು ಕಾಪಾಡಬೇಕು, ಪ್ರಜೆಗಳನ್ನು ಕಾಪಾಡಬೇಕು, ಒಂದೇ ಒಂದು ಹಸವನ್ನು ಇಟ್ಟುಕೊಂಡು ನೇರವಾಗಿ ನಾನು ಗಂಗಾ ತಟಕ್ಕೆ ಬಂದೆ. ಮತ್ತೆ ಗಂಗಾಭವನಿ ಪ್ರತ್ಯಕ್ಷವಾದ ನನ್ನಂತಹ ಸ್ವಾಧಿಮನಿಗೆ ಅಬ್ಬ ದೇವರ ದೊಡ್ಡ ದುಷ್ಟರನ್ನು ಸಂಹಾರ ಮಾಡಿ ನನ್ನ ಊರನ್ನು ಮರಳಿ ಪಡೆಯುವಂತಹ ಸೌಭಾಗ್ಯದ ಪುತ್ರನ್ನು ಕಾಣಬೇಕು ಅಂತ ಆಸೆಯನ್ನಿಟ್ಟಾಗ ಸೂಚನೆಯನ್ನು ಕೊಟ್ಟರು. ಹೇಗೆ? ಪ್ರಪಂಚದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಪರರಿಗೋಸ್ಕರವಾಗಿ ತ್ಯಾಗ ಮಾಡುವಂತ ಪುಣ್ಯಮೂರ್ತಿ ಅಂತ ವ್ಯಾಸರಿದ್ದಾರೆ, ಅಲ್ಲಿಗೆ ಹೋಗುವಂತೆ. ಆಮೇಲೆ ಆ ಮಹಾತಾಯಿಯ ಮಾತು ಖಂಡಿತವಾಗಿ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ ತಾನೆ. ಇಲ್ಲ, ನಾನಂದ್ರೆ ಕೊಟ್ಟಂತ ಸೂಚನೆ ಖಂಡಿತವಾಗಿ ಫಲ ಬರಬೇಕು ತಾನೆ. ಮಾದ್ರೇಶನ ಸತ್ಯ ಅಂತ ನಾನು ಊರನ್ನು ಕಾಪಾಡಬೇಕಾದ್ರೆ ನೀವು ನನಗೆ ಅನುಗ್ರಹವನ್ನು ಮಾಡಬೇಕು, ನೀವು ನನಗೆ ಅನುಗ್ರಹ ಮಾಡಬೇಕು. ಅಳ್ಬೇಡ ತಾಯಿ, ಅಳ್ಬೇಡ. ಮನದ ದುಗುಡ ನೀಗೂ ಸುಖಿಯಾಗು, ಮನದ ದುಗುಡ ನೀಗೂ
ಮನದ ದುಗುಡ ನೀಗೋ ಸುಗಿಯಾಗು ಮನದ ದುಗುಡ ನೀಗೋ ಮನದೊಳು ದುಗುಡವ ನೆನೆಯ ಬಿಡಲೆ ಸದಿ ಮನದೊಳು ದುಗುಡವ ನೆನೆಯ ಬಿಡಲೆ ಸದಿ ಮನದಿ ಜನಯ್ಯನು ವಿನಯದಿ ರಕ್ಷಿಬ ಮನದ ದುಗುಡ ನೀಡು ಸುಗಿಯಾಗು ಮನದ ದುಗುಡ ನೀಗೋ ಸ್ವಾಮಿ, ಮಹಾರಾಣಿಯಾಗಿ ಕಾಲ ಕಳೆದವಳು ನೀನು ಇದುವರೆಗೆ. ನಿಜ ಸ್ವಾಮಿ. ರಾಜನ ಜೊತೆಯಲ್ಲೇ ಇದ್ದು ಜನರನ್ನು ಕರೆದು ಮಾತನಾಡುವಂತಹ ಸಂದರ್ಭದಲ್ಲಿ ಎಷ್ಟೋ ಧರ್ಮದ ವಿಷಯಗಳನ್ನು ಅರಸನು ಪ್ರಜೆಗಳಿಗೆ ನೀಡುತ್ತಾ ಇದ್ದಾಗ ಅದನ್ನೆಲ್ಲ ಕೇಳಿ ನೀನು ಕಿವಿ ತುಂಬಿಸಿಕೊಂಡವಳು, ಹೌದು ತಾನೆ? ಸತ್ಯ. ಆದ್ದರಿಂದಲೇ ಈ ದುಗುಡ ಎನ್ನುವುದು ಅತಿಯಾದ್ರೆ ಅದು ಅನರ್ಥಕ್ಕೆ ಕಾರಣವಾಗ್ತದೆ. ಯಾರು ಪ್ರಜ್ಞಾವಂತನಾಗಿ ತಾನು ಮಾಡಲೇಬೇಕಾದ ಕಾರ್ಯಗಳನ್ನು ಮಾಡಬೇಕೋ ಅದರಿಂದ ವಂಚಿತನಾದ್ರೆ ಅದು ಉಳಿದವರಿಗೆ ಅವರವರಿಗೆ ಸಂಬಂಧಿಸಿದಂತಹ ವಿಷಯ. ನೀನು ಮಹಾರಾಣಿ ಆಗಿದ್ಯಾ, ನಿನ್ನಿಂದ ಏನಾದರೂ ಅನರ್ಥ ಸೃಷ್ಟಿ ಆಯಿತು ಅಂತಂದ್ರೆ ಒಂದು ರಾಜ್ಯದ ಕಥೆಯೇ ಮುಗಿಯಿತು. ಹಾಗಂತ ರಾಜ್ಯ ಎಲ್ಲಿದೆ? ಪರಕೀಯರ ವಶವಾಗಿದೆ. ಮಹಾರಾಜನ ಅಳಿವು, ಅದನ್ನು ಉಳಿಸಿ ನಿಮ್ಮ ಧರ್ಮವನ್ನು ಮೆರೆಸುವುದಕ್ಕೆ ಸಂತಾನ ಭಾಗ್ಯವನ್ನು ನಿನಗೆ ದೊರೆತಿಲ್ಲ. ಪಾಲಿಸಬೇಕು ತಾವು. ಯೋಚಿಸಬೇಡ, ಅದಕ್ಕೆ ನಾನು ಹೊಣೆಯಾಗ್ತೇನೆ. ಯಾಕಂದ್ರೆ ನಾರದನು ನಾರಾಯಣನ ನಾಮಸ್ಮರಣೆನೇ ಮಾಡಿಕೊಂಡು ಈ ಪ್ರಪಂಚದ ಉದ್ದಗಲಕ್ಕೂ ಸಂಚರಿಸುವ ಎನ್ನುವುದು ಒಂದು ವಿಧವಾದರೆ, ಇಲ್ಲಿ ವಿಷ್ಣುವಿನ ಅಂಶ ಸೇರ್ಪಡೆ ಆಗುವುದಕ್ಕೆ ತಾಯಿಯಾದಂತಹ ಗಂಗಾದೇವಿಯನ್ನು ನೀನು ಪ್ರಾರ್ಥಿಸಿದಲ್ವೇ? ಅವಳು ತೋರಿಸಿದಂತಹ ಸುಸ್ಥಳ ಇದು, ಈ ಪುಣ್ಯಾಶ್ರಮ. ಹಾಗಾದ್ರೆ ಹರಿಯ ಸಂಕಲ್ಪ ಪರಿಪೂರ್ಣವಾಗಿ ಈ ಕಾರ್ಯಕ್ಕೆ ಅನುಗ್ರಹ ರೂಪಕವಾಗಿ ಬರ್ತದೆ ಅಂತ ನಾನು ತಿಳಿದುಕೊಳ್ತೇನೆ. ಸರಿ, ಒಂದು ಕೆಲಸ ಮಾಡಮ್ಮ, ನೀನು ಮೊದಲು ಧೈರ್ಯ ತಂದುಕೊಳ್ಬೇಕು. ಕಣ್ಣೀರನ್ನು ಕೈಯಿಂದ ಒರೆಸಿಕೋ. ಇನ್ನು ಮುಂದೆ ಅಂತಹ ಚಿಂತೆಗೆ ಅವಕಾಶವನ್ನೇ ಕೊಡಬೇಡ. ವಿಶಾಲವಾದ ರಾಜ್ಯವನ್ನೇ ಪರಿಪಾಲಿಸುವಂತಹ ಹೊಣೆಗಾರಿಕೆಯಿಂದ ಕೂಡಿದ ರಾಜನ ಅರಸಿಯಾದಂತಹ ನೀನು ದೈವಾನುಗ್ರಹದಿಂದ ಅಂಥದ್ದೇ ಮತ್ತೊಂದು ರೂಪದಲ್ಲಿ ಪಡೀತಿ ಎಂಬುದಾಗಿ ವಿಶ್ವಾಸವನ್ನು ಇರಿಸಿಕೋ. ಇದೋ ಈ ಪುಣ್ಯಾಶ್ರಮದಲ್ಲಿ ಬೇಕಾದಂತಹ ಸ್ಥಳ ಇದೆ, ವಿಶಾಲವಾಗಿದೆ. ನಿನ್ನಾದಂತಹ ಸಾಧ್ವಿ ಪತಿವ್ರತೆಯರು ಪಾತಿವ್ರತ್ಯವನ್ನು ಉಳಿದವರಿಗೆ ಬೋಧಿಸಿದರೂ ಬದಲೇ ಆಗುವುದಕ್ಕೆ ಸಾಧ್ಯ ಇದೆ. ಅದು ದೈವಗತಿಯಲ್ಲೇ ಕೂಡಿ ಬರಲಿ ಅಂತ ನಾನು ದೇವರನ್ನು ಆರಾಧಿಸ್ತಾ ಇರ್ತೇನೆ. ಸ್ವಾಮಿ, ಏನಮ್ಮ, ನಿಮ್ಮ ಮಹತ್ವ ನಿಜ. ಆದರೆ ಮನಸ್ಸಿನ ಸಂಶಯ ಮೂಡ್ತಾ ಇದೆ ನನಗೆ. ಯಾವುದು ಕಾರಣ ಇದೆ? ಹೇಳು. ದುಷ್ಟನ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ. ಹಾಗಾದ್ರೆ ಅಂತ ದುಷ್ಟನನ್ನು ಛೇದಿಸುವಂತ ಶಕ್ತಿ ನನ್ನಲ್ಲೆಲ್ಲ ಸ್ವಾಮಿ. ದುಷ್ಟರು, ಈ ರಾಕ್ಷಸರು ಇವತ್ತು ನಿನ್ನೆಯವರಲ್ಲ. ಕಾಲಾಂತರಕ್ಕೆ ಹೋಗ್ತಾ ಇದ್ದಂತೆ ಹೆಸರುಗಳ ಬದಲಾವಣೆ ಆಗ್ತದೆ, ಆದ್ರೆ ಅವರು ಮಾಡುವಂತಹ ಕರ್ಮಗಳು ಯಾವತ್ತೂ ಒಂದೇ ಆಗಿರ್ತದೆ. ಹಿಂದೆ ರಾಕ್ಷಸನೊಬ್ಬ ಏನು ಮಾಡಿದನೋ ಅದನ್ನೇ ಪರಂಪರೆಯಲ್ಲಿ ಮುಂದುವರಿಸ್ತಾ ಇರ್ತಾರೆ. ಈ ಹಿಂದೆಯೇ ತರುಣಿಯೊಬ್ಬಳು ತಾನು ಹುಡುಕಿದಂತಹ ವ್ಯಕ್ತಿ ಇಂತಹದೇ ಕ್ಷೇತ್ರದಲ್ಲಿ ಇದ್ದಾಳೆ ಅಂತ ವಿಷಯಕ್ಕೆ ಬಂದ್ರೆ ಆ ವಿಷಯವನ್ನು ತನ್ನಲ್ಲೇ ಇಟ್ಟುಕೊಂಡು ಅವಳನ್ನು ಪೀಡಿಸುವುದಕ್ಕೆ ಬಲಾತ್ಕರಿಸುವುದಕ್ಕೆ ಮುಂದಾಗಲಾರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಓಡಿಸಿಕೊಂಡೇ ಬರ್ತಾ ಇದ್ದಾನೆ. ಆಶ್ರಮ ಕೆಡುವುದಿಲ್ಲವೇ ಪ್ರಭು? ಆಶ್ರಮ ಕೆಡದಕ್ಕೆ ಅವನಿಗೆ ಅವಕಾಶ ಕೊಟ್ಟರೆ ಏನುಂಟದಕ್ಕೆ ಪರಿಹಾರ? ಇಂದು ಈ ಪಿಂಡವನು ಕೊಡುವೆ ಎಂಟೊಂದು ಮಾತಗಳನ್ನು ಕೊಂಡು ನಿರಕ್ತಿದಲಂದು ಬುದಿಸುವನು ಸುಂದರ ಬಾಲನು ಸುಂದರ ಬಾಲನು ನೊಂದುಕೊಳ್ಳದಿರು ಇಂದು ಈ ಪಿಂಡವನು ಅನ್ಯಾಯದಲ್ಲಿ ನ್ಯಾಯವನ್ನು ದೊರಕಿಸುವುದಕ್ಕೆ, ಅಸತ್ಯದಿಂದ ತಿರುಗುವವರನ್ನು ಸತ್ಯ ಕಡೆಗೆ ತಿರುಗಿಸುವುದಕ್ಕೆ
ಅನಾಥರಾದವರನ್ನು ಸನಾತರನ್ನಾಗಿಸುವುದಕ್ಕೆ ಈ ಆಶ್ರಮ ಇರುವುದು ಅಂತ ಅರ್ಥ. ಅದಕ್ಕೆ ಹರಿಯ ಅನುಗ್ರಹ ಇರುವುದು. ಹರಿಯ ಅನುಗ್ರಹವೇ ಮನಸ್ಸಿನಲ್ಲಿ ಇದೆ ಎನ್ನುವಂತಹ ವಿಶ್ವಾಸದಿಂದ ಸಂಕಲ್ಪ ಮಾಡಿ ನೋಡು, ನಿನ್ನಲ್ಲಿ ಮಾತನಾಡ್ತಾ ಇದ್ದಂತೆ ಹರಿನಾಮ ಸ್ಮರಣೆಯಲ್ಲಿ ಇದೊಂದು ಪಿಂಡವನ್ನು ವಶೀಕರಿಸಿಕೊಂಡಿದ್ದೇನೆ ನಾನು. ಧರಿಸಿಕೋ, ಕೈಯಲ್ಲಿ ಹಿಡಿದುಕೋ, ಧಾರಾಳವಾಗಿ ಹೆದರಬೇಡ. ಇದು ದೇವರ ಪ್ರಸಾದ. ಇದು ಏನು ಅಂತ ಕೇಳಿದರೆ, ಸಂತಾನ ವಿಹೀನಿಯಾದಂತಹ ಸಾಧ್ವೀಮಣಿ ನೀನು. ದುಷ್ಟ ಮರ್ದನಕ್ಕಾಗಿ, ಸಂತಾನ ಪಡೆಯುವುದಕ್ಕಾಗಿ ಹರಿಯ ಧ್ಯಾನದಿಂದ ನೀನು ಸದಾ ಕಾಲದಲ್ಲಿ ಇರಬೇಕಾಗ್ತದೆ. ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇದ್ದರೆ 9 ತಿಂಗಳಿನವರೆಗೆ ಹೊಟ್ಟೆಯೊಳಗೆ ಇಲ್ಲ, ಹೊಟ್ಟೆಯೊಳಗೆ ಉಂಟು ಅಂತಲೇ ತಿಳ್ಕೊ. ನೀನು ಕೈಯಲ್ಲಿ ಭದ್ರವಾಗಿ ಹಿಡಿದುಕೊಂಡು ಜಪ ಮಾಡ್ತಾ ಇರು. ಆ 9 ತಿಂಗಳು ಕಳೆದಕ್ಕಿಂತಲೂ ಮುನ್ನವಾಗಿ ದುಷ್ಟರಾದಂತಹ ರಾಕ್ಷಸರು ಪೀಡಿಸುವುದಕ್ಕೆ ಬಂದ್ರು ಅಂತಾದ್ರೆ ಮತ್ತೊಂದು ಮಾರ್ಗವನ್ನು ಸೂಚಿಸ್ತೇನೆ. ಏನು ಪ್ರಭು? ಅದಕ್ಕೆ ಅವಕಾಶವನ್ನು ಕೊಡಬೇಡ. ಅವಕಾಶವನ್ನು ದೇವರೇ ಕೊಟ್ಟಿರ್ತಾನೆ. ಅದಕ್ಕೆ ಆ ಕ್ಷಣವೇ ಹರಿನಾಮೋ ಸ್ಮರಣೆಯನ್ನು ಮಾಡಿ ಆ ಪಿಂಡವನ್ನು, ನಾನು ಕೊಟ್ಟಂತಹ ಈ ಪಿಂಡ ಇದೆಯಲ್ಲ, ಇದನ್ನು ನೀನು ಕೆಳಗೆ ಬಿಸಾಡಿದಾಗ ಗಂಧದ ಉಂಡೆ ಅದು ಪಿಂಡದಲ್ಲಿ ಮಗುವಾಗಿ ಕಾಣಿಸಿಕೊಳ್ತದೆ. ಅದರಿಂದ ಆ ಮಗುವಿನಿಂದ ಮುಂದಕ್ಕೆ ಲೋಕ ಕಂಟಕರಾದಂತಹ ರಾಕ್ಷಸರನ್ನೆಲ್ಲ ಮರ್ದಿಸಿ ಲೋಕದಲ್ಲಿ ನಿಮ್ಮ ವಂಶದ ಕೀರ್ತಿಯನ್ನು ಮೆರೆಸುವುದಕ್ಕೆ ಕಾರಣವಾಗ್ತದೆ ಎಂದು ಸತ್ಯ. ಇದನ್ನು ಮಾತ್ರ ಭದ್ರವಾಗಿಟ್ಟುಕೊಳ್ಬೇಕು ಸ್ವಾಮಿ. ಓ, ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅಲ್ಲ ಸ್ವಾಮಿ, ಇದು ಅಲ್ಲ, ನನ್ನ ಮಾತೃಪುರದ ರಕ್ಷಣೆಗೋಸ್ಕರವಾಗಿ. ಹೌದು, ಎಲ್ಲವನ್ನು ಕಳಕೊಂಡಂತ ಯಾವ ಆ ಧರಣಿಯನ್ನು ಕಾಪಾಡೋದಕ್ಕೋಸ್ಕರವಾಗಿ ಇದನ್ನು 9 ತಿಂಗಳು ನಾನು ಅದನ್ನು ಮಾಡ್ತಾ ಇರುವಾಗ ಜಪಿಸಬೇಕಾದಂತಹ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೇನೆ. ಅದರ ಮೂಲಕವಾಗಿ ನಿನ್ನ ಜೀವನ ಭದ್ರವಾಗಲಿ, ಜೀವನ ಉದ್ಧಾರವಾಗಲಿ.
ಮೋದ್ರೇಶಪುರದ ಹೊರಭಾಗದಲ್ಲಿರುವಂತಹ ಕಾಡೇ ನಮ್ಮ ವಾಸ. ರಕ್ತ ಜಂಗನದಂಗಿಯಾದಂತಹ ರಕ್ತಾಕ್ಷಿ ನಾನು. ಒಂದು ಕಾಲದಲ್ಲಿ ಶಶಿ ಮತ್ತು ಚಂದ್ರ ಇರುವರು ನಮ್ಮ ವೈರಿಗಳಾಗಿದ್ದರು ಈ ಮಾದ್ರೇಶಪುರದಲ್ಲಿ. ಆ ಶಶಿಚಂದ್ರನನ್ನು ವಧಿಸುವುದರ ಮೂಲಕ ರಕ್ತ ಜಂಗ ಈ ಮಾದ್ರೇಶಕ್ಕೆ ಒಡೆಯನಾಗಿ ಮೆರೆದವ. ಏನು ಮಾಡೋದು ನಮ್ಮ ನಾಶಕ್ಕಾಗಿ ಇವರು ನಮಗೆ ಮೋಸವನ್ನು ಮಾಡುತ್ತಾ ಇದ್ದಾರೆ. ಇತ್ತೀಚೆಗೆ ಬಂದ ವರ್ತಮಾನ ನಾರದರು ಬಂದು ಹೇಳಿದ್ದು ನಮ್ಮನ್ನು ವಧಿಸುವುದಕ್ಕಾಗಿ, ನಮಗೆ ಮೃತ್ಯುವಾಗಿ. ಅಲ್ಲಿ ನಾರದರು ಹೇಳಿದ್ದೇನು, ಒಂದು ಪಿಂಡ ವೇದವ್ಯಾಸರಿಂದ ದತ್ತವಾದಂತಹ ಪಿಂಡ ಉಂಟಂತೆ. ಆ ಪಿಂಡದಿಂದ ಒಂದು ಮಗು ಜನನವಾಗಿ ನಮ್ಮಣ್ಣನಾದಂತಹ ರಕ್ತಜಂಗನನ್ನು ವಧಿಸುವುದಂತೆ. ಹಾಗಾದರೆ ನಾನೇನು ಮಾಡಬೇಕು? ಯಾವುದರಿಂದಾಗಿ? ಒಂದು ಪಿಂಡದಿಂದಾಗಿ. ಆದ್ದರಿಂದ ಪಿಂಡವನ್ನೇ ನಾಶ ಮಾಡಿದ್ರೆ ನಮಗೆ ಮರಣವೆಲ್ಲಿಂದ ಬರುತ್ತದೆ? ತಡ ಮಾಡುವುದಲ್ಲ. ಸತಿ ಸತ್ಯಶೀಲೆಯಲ್ಲಿದೆ ಅಂತೆ ಆ ಪಿಂಡವನ್ನು ಹುಡುಕುತ್ತಾ ಸತ್ಯಶೀಲೆಯಲ್ಲಿಗೆ ಹೊರಡುತ್ತೇನೆ. ನಮಗೆ ಬೇಕಾದಂತ ಸತ್ಯಶೀಲಿ ಇವಳೆ. ಆ ದಿನ ಶಶಿಯೊಂದಿಗೆ ಯುದ್ಧ ಮಾಡುವ ಸಮಯದಲ್ಲಿ ಓಡಿ ಹೋದವಳು, ನಮ್ಮ ಕೈಯನ್ನು ತಪ್ಪಿಸಿಕೊಂಡವಳು. ಆದ್ದರಿಂದ
ಕೊಡ ಕೈಯಲ್ಲಿರುವಂತ ಪಿಂಡವನ್ನು ಕಸಿಯಬೇಕಾಗಿದೆ. ಎಲ್ಲೋ ಕೊಡು ಕೊಡು ಪಿಂಡವನ್ನು. ಮೋದದಿ ನಿನ್ನನ್ನು ಕ್ರೋಧದಿ ಬಿಡಿಯುತ್ತ ಛೇದಿ ಬಂದ ರಕ್ಷಣದಿ ನಿನ್ನ ಕೈಯಲ್ಲಿರೋದು ಪಿಂಡ, ನಮಗೆ ಬೇಕಾ ಪಿಂಡ, ಅದನ್ನು ಕೊಡು ಕೊಡು ಕೊಡು. ದುರುಳೆಯೆಲ್ಲ ಸುದ್ದಿ ಬೇಡ ಸರಿವುದತ್ತ ನೀವು ಗಾಢ ಕೆಡುವ ಕಾಲ ಬರುವುದೆನ್ನುತ್ತ ಅವರೇ ನುಡಿಯಲು. ದುರುಳೆ ಎನ್ನ ಸುದ್ದಿ ಬೇಡ ಬೇಡ. ಈ ಪುಣ್ಯಾಶ್ರಮನ ಪ್ರವೇಶ ಮಾಡಿದೀಯ ನೀನು? ಯಾವ ತಪ್ಪು ಮಾಡಿದಕ್ಕೋಸ್ಕರವಾಗಿ ಈ ಶಿಕ್ಷೆಯನ್ನು ಕೊಡ್ತಾ ಇದ್ದೀ? ಊರನ್ನು ಬಿಟ್ಟು ನನ್ನಷ್ಟೇ ನಾನು ಬೆಳೆಸಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಬಂದು ಉಡಲನ್ನು ಮಾಡುವುದು ತಪ್ಪಲ್ಲೂ ಇದು? ಇದು ನನ್ನ ತಂಟೆಗೆ ಬರಬೇಡ, ಖಂಡಿತವಾಗಿ ನಿನಗೆ ಒಳ್ಳೆದಿಲ್ಲ. ನಡಿ 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 ಅಂದಿದ್ದ. ಅದು ಆಗುವುದಿಲ್ಲ. ನನಗೆ ನೀನು ಬೇಡ, ನಿನ್ನ ಕೈಯಲ್ಲಿರುವಂತಹ ಪಿಂಡವನ್ನು ನನಗೆ ಕೊಡು. ತರುಣಿ ಹಿಂದಗೆ ದರಿದು ಚರಣವ ನುಡಿದುದ ಘೋರ ಪಿಂಡವ ಧರಣಿಯುಳು ಬಿದುಡು. ಎಂತ ದುರಂತ ನಡೀತಾ ಇದೆ ಪುಣ್ಯಾಶ್ರಮದಲ್ಲಿ. ದುಷ್ಟ ಓಡಿಸಿಕೊಂಡು ಬಿಡ್ತಾ ಇದ್ದಾಳೆ, ಹಾರ್ಬಿಡ್ತಾ ಇದ್ದಾಳೆ, ಸೆರವೆ ಹಿಡಿಯೋಕೆ ಮುಂದುವರ್ತಾ ಇದ್ದಾಳೆ. ಹೆಸರು ಕೊಟ್ಟಂತ ಈ ಪಿಂಡವನ್ನು ಕಾಪಾಡಿಕೊಳ್ಳುವುದು ಹೇಗೆ? ಖಂಡಿತವಾಗಿ ಇದನ್ನು ಕಾಪಾಡಿಕೊಳ್ಳಲೇಬೇಕು. ನನ್ನ ಧರ್ಮವನ್ನು ನಾನು ಮೀರಬಾರದು, ಮುನಿಯ ಮಹತ್ವ ಯಾವತ್ತೂ ಆಗಬಾರದು. ಏನು ಮಾಡಲಿ? ಸರಿ ಸರಿ, ಕಟ್ಟ ಕಡೆಗೆ ವ್ಯಾಸರನ್ನು ಮಾತನಾಡಿದ್ದಾರೆ. ಕಷ್ಟ ಕಾಲದಲ್ಲಿ ದುಷ್ಟರ ಏನಿಗೆ ತೊಂದರೆ ಕೊಟ್ಟಂತಾದ್ರೆ ಅದು ಹರಿಸ್ಮರಣೆ ಮಾಡಿಕೊಂಡು ವ್ಯಾಸರ ನೆನೆದು ಧರಣಿಗೆ ಅಪ್ಪಳಿಸ ಮಗಳೇ ಮುಂದೆ ಕಷ್ಟ ಪರಿಹರಿಸ್ತದೆ ಅಂತ ತಡಮಾಡಲಾರೆ ಧರ್ಮದ ಉಳಿಗೋಸ್ಕರವಾಗಿ ಓಂ ನಾರಾಯಣ ಓಂ
ಪರಿಸರದಲ್ಲಿ ವ್ಯತ್ಯಾಸವಾಗಿದೆ. ಯಾಕೆ ಎನ್ನುವಾಗ ಸಾಧ್ವಿ ಮನೆಯವರ ಆಕ್ರಂದನ, ಅದಕ್ಕೆ ಕಾರಣೀಭೂತರಾದವರು ಇಬ್ಬರು ದಾನವರು. ಒಬ್ಬನನ್ನು ಮಾಡಿ ತಟ್ಟಿ ಕೊಂದು ಬಿಟ್ಟೆ ಬದುಕಬೇಕು ಎನ್ನುವ ಆಶಯವನ್ನು ಹೊಂದಿ ಒಬ್ಬಕ್ಕೆ ಓಡುತ್ತಿದ್ದಾಳಲ್ಲ ಕಾಲಿಗೆ ಬುದ್ಧಿ ಹೇಳುವುದಕ್ಕೆ ಸಿದ್ಧಳಾದದ್ದು. ನಿನ್ನಿಂದ ಅದು ಅಸಾಧ್ಯ. ಮಾಡಿದಂತಹ ಕೃತ್ಯಕ್ಕೆ ಅನುಗುಣವಾಗಿ ನೀನು ಶಿಕ್ಷಾರ್ಹಳಿದ್ದೀಯ. ನೀನೆಲ್ಲಗ ಮಾಡಿದ್ದು ನಿನ್ನನ್ನು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಆ ಮೂಲಕ ನಿನ್ನನ್ನು ತಿಂದು ಹಾಕಿದ್ರೆ ಕೇಳುವವರಾರು ಇಳಿಸ್ತಾರೆ.
ನಿನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದೀನಿ. ನನ್ನದಾದಂತಹ ಈ ದೀರ್ಘವಾದಂತಹ ದೇಹ, ನಿನ್ನದಾದಂತಹ ಕೈಯ ಪೆಟ್ಟುಗಳಿಗೆ ಶಕ್ತಿ ಗುಂದುತ್ತಾ ಇದೆ. ಕತ್ತರಿಸಿ ಹೋದೆಯ ಬಾಲಕ, ನಾನೊಂದು ನಿಶ್ಚಯವನ್ನು ಮಾಡಿದ್ದೇನೆ. ನನ್ನ ಜೀವವನ್ನು ಅಪಹರಿಸುವುದಕ್ಕೆ ನಿಮ್ಮಂತವರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಮಾಯಾವಿದ್ಯೆಯಲ್ಲಿ ಪ್ರಾವೀಣ್ಯವನ್ನು ಹೊಂದಿದವರು ಸರಿ ಈ ಕಾಲಕ್ಕೆ ಶರಣಾಗತಿಯನ್ನು ಹೊಂದಿ ನಮ್ಮ ಜೀವನದಲ್ಲಿ ಕಷ್ಟಗಳೇನಾದರೂ ಒದಗಿ ಬಂದರೆ ಜೀವ ಉಳಿಸಿದ್ರೆ ಮುಂದೆ ಸಹಾಯಕಳಾಗಿ ಒದಗಿ ಬರ್ತೇನೆ ಅದನ್ನೇ ಎನ್ನುವುದಲ್ಲವೇ? ಸಂತೋಷವಾಯಿತು. ಹಾಗಾದರೆ ನನ್ನ ಸ್ಮೃತಿಯಲ್ಲಿ ನಿನ್ನ ನೆನೆಸಿದ್ರೆ ಸಾಕು, ಒದಗಿ ಬರ್ತಿದ್ದಾನೆ. ಖಂಡಿತ ತಾಯಿ ಮಾತಿನಂದೇ ಒಪ್ಪಂದವನ್ನು ಮಾಡಿದವರಿದ್ದೆ. ಸರಿ ಸರಿ ಹಾಗಾದರೆ ನಾನು ಇಂತಹ ದುಷ್ಕೃತಿಗಳನ್ನು ಉಳಿದು ನಿಮ್ಮ ಜೀವಿತಕ್ಕೆ ಎಷ್ಟು ಬೇಕು ಆಹಾರಕ್ಕಾಗಿ ಅಷ್ಟನ್ನು ಬೇಕಾದ್ರೂ ಮಾಡು. ಯಾರಿಗೂ ಅನ್ಯಾಯ ಮಾಡಬೇಡ, ಮುಂದುವರಿಯಬೇಡ. ನಿನಗೇನಾದ್ರೂ ಬೇಕಾದ್ರೆ ತಿನ್ಲಿಕ್ಕೆ ನನ್ನಲ್ಲಿ ಕೇಳಿದ್ರೆ ತಂದು ಕೊಡ್ತೀನಿ. ನಾವೆಲ್ಲ ಅದೇ ವೃತ್ತಿ ಮಾಡೋದಲ್ಲ. ನೀನು ತಿನ್ನುವುದನ್ನು ನಾನು ತಿನ್ನಬೇಕು, ಅದು ಗೊತ್ತಿಲ್ಲ. ನೀನ್ ಏನ್ ತಿಂತೀಯ ಅಂತ ಬೇಕಾದ್ರೆ ಅಂತ ಹೇಳಿದ್ದಷ್ಟೇ. ಬೇಕಾದನ್ನು ನಾನು ಪಡೆಯಬಲ್ಲೆ. ನನಗಾಗಿ ಅಲ್ಲ, ಜಗದ ಸ್ವಾಸ್ಥ್ಯಕ್ಕಾಗಿ ನಾನು ಮಾಡುತ್ತಿರುವಂತಹ ಸತ್ಕಾರ್ಯಕ್ಕೆ ನೀನು ಮಾಡಿ ಪೂರಕಳಾದ್ರೆ ಸಾಕು. ನೀನು ಸತ್ಕಾರ್ಯ ಮಾಡುವುದಾದ್ರೆ ಅದಕ್ಕೆ ಪೂರಕಳಾಗಿ ನಾನಿರ್ತೇನೆ. ಖಂಡಿತ ನನ್ನನ್ನು ಕಳುಹಿಸಿಕೊಡು. ಏನಾದ್ರೂ ದುಷ್ಕೃತಿ ಮಾಡಿದ್ರೆ ಎಲ್ಲ ಬಿಟ್ಟಿದ್ದೆ. ಯಾರು ಬೇಳೈ ತಾಯಿ ಎನ್ನನು ಯಾರು ಬೇಳೈ ತಾಯೇ ಎನ್ನನು ಯಾರು ಪೆತ್ತರು ಎನ್ನ ಬರಿಗಿದೆ ನಿನ್ನ ಬರಿಗಿದೆ ಧಾರಿಣಿ ಬದಿ ಅರದಿಯಂತಿಹೆ ನೀ ಧಾರಿಣಿ ದದಿ ಅರದಿಯಂತಿಹೆ ಕಾರಣವ ನಾ ಅರಿಯೇನೋ ಯಾರು ಬೀಳುತ್ತಾಯೇ ಎನ್ನನು ಯಾರು ಬೆತ್ತರೋ ನಮಸ್ಕಾರ ಮಾಡುತ್ತಾ ಇದ್ದೆ. ಗೊತ್ತಿಲ್ಲ ತಾಯೇ, ನನಗೇನೂ ಗೊತ್ತಿಲ್ಲ. ಹುಟ್ಟಿದ್ದು ಈಗಲೋ ಯಾವಾಗಲೂ ಎನ್ನುವ ಪರಿವೆಯೇ ನನಗಿಲ್ಲ. ಕಂಡರೆದಾಗ ಕಂಡದ್ದು ನಿನ್ನ ಮುಖ. ಸರಿ ಮಗನಿ, ಬರೇ ಮುಖವಲ್ಲ, ಚಿಂತೆಯ ರೇಖೆಗಳಿತ್ತು. ಸರಿ, ಧಾರಾಕಾರವಾಗಿ ಕಂಬಳಿ ಸುರಿಯುತ್ತಾ ಇತ್ತು. ನಿಜ ಮಗನಿ, ನಿನಗೆ ಸಂಕಷ್ಟ ಒದಗಿ ಬಂದಿದೆ ಎನ್ನುವುದನ್ನು ತಿಳಿದು
ಒದಗಿಸಿದಂತಹ ದುಷ್ಟ ಮತ್ತೊಬ್ಬಾದ ದುಷ್ಟನನ್ನು ವಧಿಸಿದ್ದೆ. ಎಲ್ಲಿಂದ ಬಂತು ಆ ಶಕ್ತಿ? ಯಾವ ತೇಜಸ್ಸು ನನ್ನನ್ನು ಒಳಗೊಂಡಿತ್ತು ಎನ್ನುವುದು ನನಗೆ ಅರ್ಥವಾಗಿದೆ. ಮರುಕ್ಷಣದಲ್ಲಿ ನಿನ್ನ ಕಡೆಗೆ ಯಾವುದೋ ಒಂದು ಅಭೂತಪೂರ್ವವಾದ ಅವ್ಯಕ್ತವಾದ ಸೆಳೆತ ನನಗಾಯಿತು. ಯಾರಮ್ಮ ನೀನು? ಜೊತೆಗೆ ನಾನು ಯಾರೆಂದೇ ನನಗೆ ಗೊತ್ತಿಲ್ಲ. ಹೇಗೆ ಉತ್ಪನ್ನಕ್ಕೆ ಬಂದೆ ಆ ಕಾರಣಗಳನ್ನು ನಾನು ಅರಿತವನಿಲ್ಲ. ನಿನಗೆ ಗೊತ್ತುಂಟೆ ತಾಯಿ? ನೀನ್ಯಾರು ಎನ್ನುವುದನ್ನು ವಿವರಿಸಬೇಕಮ್ಮ. ಅಮ್ಮ ಮಗನೇ, ನಿನ್ನನ್ನು ಕಂಡ ಕೂಡಲೇ, ನೀನು ಮಾಡಿದಂತ ಘನ ಕಾರ್ಯವನ್ನು ಕಂಡ ಕೂಡಲೇ ಒಂದೊಂದಿಗೆ ನಾನು ಈ ಭೂಮಿಯ ಮೇಲೆ ಇದ್ದೇನೆ, ನನ್ನ ಮೇಲೆ ಭೂಮಿ ಉಂಟು ಎಂಬುದು ನನಗೆ ಅನುಮಾನ ಬರ್ತಾ ಇದೆ ಮಗನೇ. ಯಾಕಮ್ಮ ಹಾಗೆ? ಕನಸಲ್ಲ ತಾನೇ? ಕೇವಲ ಈ ರೀತಿಯಾಗಿ ನಿರ್ಗತ್ಯಳಾಗಿ ಇರಬೇಕಾದ್ರೆ ಕಾರಣ ಏನಮ್ಮ? ನಿನ್ನ ಈ ವಿಚಾರ ಏನು ಅಂತ ಕೇಳುತ್ತಾ ಇದ್ದಿ. ನನಗೂ ನಿನಗಿರುವಂತಹ ಸಂಬಂಧವನ್ನು ಕೇಳುತ್ತಾ ಇದ್ದೀಯ ಮಗನೇ. ಕೇಳುವುದಕ್ಕೆ ನಾನು ಒಂದು ಊರಿನ ಅಧಿಪತಿಯ ಸತಿ ನಾನು ಮಗನೇ. ಹೌದಪ್ಪ. ಅದು ಈಗಾಗಲೇ ದುಷ್ಟರನ್ನು ವಧಿಸಿದೆ ನೀನು, ಮತ್ತೊಬ್ಬಳು ಶರಣಾದ್ಲು. ಅವರಿಂದಲೇ ಆ ಊರಿನ ಅರಸನ ಹನನವಾಯಿತು ಮಗನೇ. ನನ್ನವರನ್ನು ಕಳಕೊಂಡಂತ ನನ್ನ ಬದುಕು ಕತ್ತಲಾಯಿತು ಮಗನೇ. ಆ ಮೂಲಕವೇ ಗತಿ ಕಾಣದೆ ನಾರದ ಮಹರ್ಷಿಗಳ ಮಾತಿನಂತೆ ಗಂಗಾದೇವಿ ಅನುಗ್ರಹದಂತೆ ಈ ಪುಣ್ಯಾಶ್ರಮವೇ ಇದು, ವ್ಯಾಸರಾಶ್ರಮ ಇದು. ಮುಂದೆ ದುಷ್ಟರಿಂದ ಕಾಪಾಡುವುದಕ್ಕೋಸ್ಕರವಾಗಿ, ಈ ಪ್ರಪಂಚದಲ್ಲಿ ದುಷ್ಟರ ನಾಶ ಮಾಡುವುದಕ್ಕೋಸ್ಕರವಾಗಿ ಕೊಟ್ಟಂತ ಪಿಂಡದ ಮೂಲಕವಾಗಿ ನಿನ್ನ ಜನನವಾಯಿತು ಮಗನೇ. ಹೆತ್ತ ತಾಯಿ ನಾನಲ್ಲ. ನನ್ನ ಒಡಲಲ್ಲಿ ನಿನ್ನನ್ನು 9 ತಿಂಗಳವರೆಗೆ ನಾನು ಹೊತ್ತದಿಲ್ಲ ಮಗನೇ. ಎದೆ ಹಾಳನ್ನು ಕೊಟ್ಟದಿಲ್ಲ. ಆದರೆ ಒಂದು ಮಾತ್ರ ನಿಜ ಮಗನೇ, ವ್ಯಾಸರೊಂದು ಮಾತನ್ನು ಹೇಳಿದ್ದಾರೆ. ದುಷ್ಟರಿಂದ ತೊಂದರೆ ಆದಂತಾದ್ರೆ ನಾರಾಯಣ ಸ್ಮರಣೆ ಮಾಡಿಸಿ ವ್ಯಾಸರಿಂದ ನುಡಿಸಿ ಈ ಪಿಂಡವನ್ನು ಬಿಸಾಡು ಮಗಳೇ ಧರೆಗೆ ಅಂತ. ಆಗ ಈ ಪ್ರಪಂಚದಲ್ಲಿ ಮೃತ್ಯುಂಜನೆನಿಸಿಕೊಂಡಂತ ಪರಶಿವನಿಗೆ ಸಮಾನವಾಗಿ ಅಲ್ಲ, ಮಾರವೈರಿಯಂತೆ ಮಹಾಕೋಪಿಷ್ಟನಾಗಿ ಒಬ್ಬ ವೀರ ಪುತ್ರನು ನಿಮಗೆ ಪಡೆಯುತ್ತೀಯಂತ. ಆ ಮಾತು ಸತ್ಯವಾಯಿತು ಮಗನೇ. ನೀನು ಈ ಪ್ರಪಂಚದಲ್ಲಿ ಪಿಂಡವನ್ನು ಉದ್ಭವಿಸಿ ಹೊರ ಬಂದಾಗ ಈ ಧರಣಿ ದೇವತೆ ಗಡಗಡ ನಡುಗುತ್ತಾ ಇದ್ಲು. ನಿನ್ನ ಕೋಪವನ್ನು ಕಂಡ ಕೂಡಲೇ ಈ ಪ್ರಪಂಚವೇ ಒಮ್ಮೆ ತಲ್ಲಡಿಸ್ತಾ ಇತ್ತು. ಮೃಗ ಪಕ್ಷಿಗಳೇ ಓಡಾಟಕ್ಕೆ ಪ್ರಾರಂಭ ಮಾಡಿತ್ತು. ನಿನ್ನ ಕೋಪವನ್ನು ಕಂಡ ಕೂಡಲೇ ನನಗೂ ಒಮ್ಮೆ ಭಯವಾಯಿತು ಮಗನೇ. ಆ ಕೋಪಕ್ಕೆ ಬಲಿಯಾದರೂ ದುಷ್ಟನು. ಈ ಹೊತ್ತಿನಲ್ಲಿ ಮನ ಸಮಾಧಾನವಾಯಿತು. ಆದ್ದರಿಂದಲೇ ನಿನ್ನ ರುದ್ರ ಕೋಪವನ್ನು ಕಂಡಾಗ ಮಗನೇ, ಇನ್ನು ಮುಂದಕ್ಕೆ ಈ ಮಾತೆ ಕರೆಯುವುದಕ್ಕೋಸ್ಕರವಾಗಿ ಅಲ್ಲ, ಈ ಪ್ರಪಂಚ ಕರೆಯುವುದಕ್ಕೋಸ್ಕರವಾಗಿ ಅದು ರುದ್ರ ಕೋಪ ಎನ್ನುವುದು ಎಂಬ ನಿಮಗೆ ನಾಮಾಂಕಿತವನ್ನು ಕೊಡುತ್ತೇನೆ ಮಗನೇ. ಆದರೆ ಮಗನೇ, ಕೇವಲ ರುದ್ರಕೋಪನಾಗಿ ಇರಬಾರದು ನೀನು. ಈ ಪ್ರಪಂಚದಲ್ಲಿ ನಿನಗೋದು ಜವಾಬ್ದಾರಿ ಅಂತ ಬೇಕು ಮಗನೇ. ಅದೋದು ಮಾತ್ರ ದೇಶ ನೋಡೊಮ್ಮೆ. ತಂದೆ ತಾಯಿಗಳನ್ನು ಕಳ್ಕೊಂಡಂತಹ ಮಕ್ಕಳು, ಗಂಡನನ್ನು ಕಳ್ಕೊಂಡಂತಹ ಸತಿಯರು, ಮಕ್ಕಳನ್ನು ಕಳ್ಕೊಂಡಂತಹ ಯಾವ ತಂದೆ ತಾಯಿಗಳು ಕಣ್ಣೀರು ಸುರಿಸ್ತಾ ಇದ್ದಾರೆ ಮಗನೇ. ಅನಾಹುತವಾಗಿದೆ ಈ ಪ್ರಪಂಚದಲ್ಲಿ ಮಾತ್ರ ದೇಶ. ದುಷ್ಟರ ಹಾವಳಿಯಾಗಿದೆ, ಬರಿದಾಗಿದೆ ಸಿಂಹಾಸನ. ಮುಂದಕ್ಕೆ ರಾಜರುದ್ರ ಪ್ರತಾಪನಾಗಿ ನೀನು ಮೆರೆಯಬೇಕಾದ್ರೆ ವ್ಯಾಸರ ಆಶೀರ್ವಾದವನ್ನು ಪಡೆದುಕೊಂಡು ಆ ಊರಿನ ಪಟ್ಟಾಭಿಷೇಕದ ಮೂಲಕವಾಗಿ ನೀನು ರಾಜನಾಗಿ ಪ್ರಜಾರಂಜಕನಾಗಿ ಧರ್ಮವನ್ನು ಪಾಲಿಸಬೇಕೆಂದು ನಮ್ಮೆಲ್ಲರ ಆಸೆ ಮಗನೇ. ನಡೆಸಿಕೊಡುವೆ ತಂದೆ ತಾಯಿ ಮಗನೇ. ಆಶಯಗಳು ಆತನು ಬಯಸಿದಂತೆ ಈಡೇರುವುದಿಲ್ಲ. ದೈವದತ್ತವಾಗಿಯೇ ತನ್ನಿಂದ ತಾನಾಗಿಯೇ ಒದಗಿ ಬರಬೇಕಂತೆ ನಾನು ನಿರೀಕ್ಷಿಸಿದ್ದೇ ಇಲ್ಲ. ಹುಟ್ಟು ಹೇಗಾಯಿತು ಎನ್ನುವಂತಹ ಜಿಜ್ಞಾಸೆಯೊಂದಿತ್ತು. ವ್ಯಾಸ ಮಹರ್ಷಿಗಳ ಅನುಗ್ರಹ ವಿಶೇಷದಿಂದಲೇ ಇರಬೇಕು. ಖಂಡಿತ ಹುಟ್ಟುತ್ತಾ ನಾನು ಜ್ಞಾನ ಸಂಪನ್ನನಾದದ್ದು. ಹೌದು ಮಗನೇ. ನಿನ್ನ ಈ ದುಃಖದ ಮುಖವನ್ನು ಕಂಡ ಮರುಕ್ಷಣದಲ್ಲಿ ರುದ್ರ ತಾಂಡವ ಕೆಂಗಿಡಿಯಂತೆ ನನ್ನ ಮುಖದಲ್ಲಿ ಹೊರಹೊಮ್ಮಿದ್ದು. ಹೌದು ಮಗನೇ. ಕೇವಲ ನಾನು ರುದ್ರಕೋಪ ಎನ್ನುವ ಹಾಗೆ ಹುಟ್ಟುವ ಮೊದಲೇ ವ್ಯಾಸರಿಂದ ಹೆಸರಿಸಲ್ಪಟ್ಟವನು ಎನ್ನುವ ಕಾರಣಕ್ಕಾಗಿ ಇರಬೇಕು. ಹಾಗೆಂದು ಜೀವಿತದುದ್ದಕ್ಕೂ ಹೆಸರು ರುದ್ರಕೋಪನಾಗಿದ್ದರೂ ಆ ಕೋಪ ಶಿಷ್ಟರನ್ನು ಸಂರಕ್ಷಿಸುವಲ್ಲಿ ಇರಕೂಡದು, ಖಂಡಿತ ಇಲ್ಲ. ದುಷ್ಟರನ್ನು ಶಿಕ್ಷಿಸುವಲ್ಲಿ ಇರಬೇಕು ಎನ್ನುವುದಲ್ಲವೇ ನಿನ್ನ ಆಶಯ? ರಾಜ ರುದ್ರಕೋಪನಾಗಿ ಮೆರೆಯಬೇಕು. ನೀನು ನನ್ನನ್ನು ಹೊತ್ತದ್ದಿಲ್ಲ, ಬಳಿಕ ಹೆತ್ತದ್ದಿಲ್ಲ. ಖಂಡಿತ ಇಲ್ಲ. ಆದರೂ ಕೂಡ ಪಿಂಡದಲ್ಲಿದ್ದಂತಹ ನನ್ನನ್ನು ಸಂರಕ್ಷಿಸಿದವನು ಜೋಪಾನಾಗಿಸಿರಿ. ತಾಯಿ ಹಾಗೂ ಮಗುವಿನ ವಾತ್ಸಲ್ಯದ ಕೊಂಡಿ ಇರುವುದು ಆ ಕರುಳ ಬಳ್ಳಿಯಲ್ಲಿ. ಖಂಡಿತ. ಅದರಿಂದ ಮೇಳೈಸಿದ ಹುಟ್ಟು ನನ್ನದಲ್ಲ. ಆದರೂ ನಿನ್ನ ಮಗನಲ್ಲ ಎನ್ನುವ ಹಾಗೆ ಪ್ರಪಂಚ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಮಗನೇ, ಒಪ್ಪುವುದಿಲ್ಲ. ನಿನಗೆ ನಾನು ವಂದಿಸಿದ ಮರುಕ್ಷಣದಲ್ಲಿ
ನೀನು ಆಘ್ರಾಣಿಸಿದ್ದು ನನ್ನ ನಡುನೆತ್ತಿಯನ್ನು, ಹೌದು ಮಗನೇ. ಸಹಸ್ರಾರವನ್ನು. ಅಲ್ಲಿಯ ಸಂಬಂಧ ಇರುವುದು ಅಥವಾ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇರುವುದು ಒಬ್ಬಾಕೆ ಮಾತೆಗೆ ಮಾತ್ರ. ಅದು ತನ್ನಿಂದ ತಾನೇ ಉತ್ಪತ್ತಿ ಆಯ್ತು ಮಗನೇ. ಆಗಲೇ ನೀನು ತಾಯ್ತನವನ್ನು ಅನುಭವಿಸಿ. ಖಂಡಿತ ಮಗನಾಗಿ ನಾನು ಸಾರ್ಥಕತೆಯನ್ನು ಉಂಡೆ ತಾಯಿ. ಒಳ್ಳೆಯದು ಮಗನೇ. ಸಂತೋಷವಾಯಿತು. ನಿನ್ನದ್ದಾದಂತ ಆಕ್ರಂದನವನ್ನು ನೀನೊಬ್ಬಳೇ ಹೊಂದಿದ್ರು ನಿನ್ನ ಸ್ವಾರ್ಥಕ್ಕಾಗಿ ನೀನು ಆಲೋಚಿಸಿದ್ದಲ್ಲ. ಖಂಡಿತ ಇಲ್ಲ ಮಗನೇ. ನಿನ್ನನ್ನು ನಂಬಿದಂತಹ ಪ್ರಜಾಜನರ ಸ್ವಾಸ್ಥ್ಯವನ್ನು ಆಲೋಚಿಸುವುದು. ಹೌದು ಮಗನೇ. ನನಗೆ ಗುರುತರವಾದ ಹೊಣೆಗಾರಿಕೆ ಉಂಟು. ಖಂಡಿತ. ಮಾದ್ರಾದೇಶವನ್ನು ಪಾಲಿಸುವಲ್ಲಿ ಆಗಲಿ ತಾಯಿ. ಬಾಲರುದ್ರಕೋಪನಾದಂತಹ ನಾನು ನಿನ್ನ ಆಶಯಕ್ಕೆ ಮಣಿದು ರಾಜಾರುದ್ರಕೋಪನಾಗುತ್ತೇನೆ. ಬಾ ಮಗನೇ, ಈ ಕಡೆ ಬಾ ಮಗನೇ, ಈ ಕಡೆ ಬಾ.